ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನು ಸೇವೆಯ ಮೂಲಕ ಆಚರಣೆ ಮಾಡಿರುವ ಬಂಟ್ವಾಳ ಯುವ ಮೋರ್ಚಾದ ಕಾರ್ಯ ಶ್ಲಾಘನೀಯ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳ್ಳೇಪುಡಿ ಇವತ್ತು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಯುವ ಮೋರ್ಚಾ ಬಂಟ್ವಾಳ ವಲಯ ವತಿಯಿಂದ ಕೆಎಂಸಿ ಆಸ್ಪತ್ರೆ ಮಂಗಳೂರು ಇವರ ಸಹಯೋಗದೊಂದಿಗೆ ಬಿಸಿ ರೋಡ್ ಸ್ಪರ್ಶ ಕಲಾ ಮಂದಿರದಲ್ಲಿ ನಡೆದ ರಕ್ತದಾನ, ಅಂಗಾಂಗ ದಾನ ಮತ್ತು ನೇತ್ರದಾನ ಶಿಬಿರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾ ಇದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೊರೋನಾ ಕಷ್ಟಕಾಲವನ್ನು ಭಾರತವನ್ನು ಮೇಲಕ್ಕೆತ್ತಿ ಮಹಾನ್ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಜನರ ಜೀವನ ಜೊತೆ ಜೀವನಕ್ಕಾಗಿ, ದೇಶದ ಜನರ ಜೀವನಕ್ಕಾಗಿ ಅಕ್ಕಿಯನ್ನು ನೀಡಿದ ಮಹಾನ್ ನಾಯಕನನ್ನು ಗುರುತಿಸಿಕೊಳ್ಳುತ್ತಾರೆ. ಈ ಕಾರ್ಯಕ್ರಮವನ್ನು ಮಾಜಿ ಶಾಸಕ ರುಕ್ಮಯ್ಯ ಪೂಜಾರಿ ಅವರು ಉದ್ಘಾಟಿಸಿದರು. ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಶ್ರೀಯುತ ರಾಜೇಶ್ ನಾಯ್ಕ ಉಳ್ಳೇಪುಡಿಯವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಹೇಳಿ ವಿನಂತಿಯನ್ನು ಮಾಡಿಕೊಂಡು ಉದ್ಘಾಟನೆಯನ್ನು ನೆರವೇರಿಸಿದಂತಹ ಶಾಸಕರಿಗೂ ಎಲ್ಲ ಗಣ್ಯರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ದೇಶಗಳಲ್ಲಿ ಇಡೀ ಜಗತ್ತಿಗೆ ಪ್ರಥಮ ಆರ್ಕಿಟೆಕ್ಚರ್ ಅಂತ ಹೇಳ್ತಾರೆ, ಅಂದರೆ ಶಿಲ್ಪಿಯವರು. ಇಡೀ ವಿಶ್ವವನ್ನೇ ಕಟ್ಟಿದಂಥ ಶಿಲ್ಪಿ ಯಾರಂತ ಹೇಳಿದರೆ ಅದು ವಿಶ್ವಕರ್ಮ. ಕಾಕತಾಳೀಯವಾಗಿ ಇವತ್ತು ನಮ್ಮ ಪ್ರಧಾನಿಯವರ ಜನ್ಮದಿನ ಕೂಡ ಅದೇ ಥರ ಇದೆ. ನಮ್ಮ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ನಮ್ಮ ದೇಶದ ಈಗಿನ ಆಧುನಿಕ ಶಿಲ್ಪಿ ಅಂತ ಹೇಳಬೇಕು ನರೇಂದ್ರ ಮೋದಿಜಿಯವರು. ಅವರ ಜನ್ಮದಿನ ಕೂಡ ವಿಶ್ವಕರ್ಮ ದಿನಾಚರಣೆ ಬಂದದ್ದು ನಮಗೆಲ್ಲ ಸಂತೋಷ ಆಗಿದೆ. ಈ ಎರಡು ಮಹಾನ್ ವ್ಯಕ್ತಿಗಳ ಜನ್ಮದಿನಾಚರಣೆಯನ್ನು ನಾವು ವಿಶೇಷವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ದೇಶ ಕಷ್ಟ ಕಾಲದಲ್ಲಿರುವುದು ಕೂಡ ಇಡೀ ಜಗತ್ತೇ ಕೋವಿಡ್ ಸಂದರ್ಭದಲ್ಲಿ ತಮ್ಮ ಅಸ್ತಿತ್ವವನ್ನೇ ಕಳ್ಕೊಳ್ತವೆ. ದೇಶ ಅಂತ ತಿಳ್ಕೊಂಡ ಹಲವಾರು ದೇಶಗಳಲ್ಲಿ ಜಗತ್ತು ತಿಳ್ಕೊಂಡಿದ್ದು, ಭಾರತ ಕೂಡ ಬಹಳಷ್ಟು ಕಷ್ಟಕ್ಕೆ ಎದುರಾಗ್ತದೆ ಅಂತ. ಸುಮಾರು 135 ಕೋಟಿ ಜನಸಂಖ್ಯೆ.